ಈ ಕೂಲ್ ಲುಕಿಂಗ್ 5,000 ರೂಪಾಯಿ ಏರ್ಬಡ್ಸ್ ನೀವು ಫ್ರೀ ಆಗಿ ವಿನ್ ಆಗಬಹುದು. ಎಸ್ ಗುರು, ನಾನ್ ಮಾತಾಡ್ತಾ ಇರೋದು ರಿಯಲ್ಮಿ ಹೊಸ ರಿಯಲ್ಮಿ ಏರ್ಬಡ್ 7 Pro ಬಗ್ಗೆ. ಕಂಪ್ಲೀಟ್ ಅಲ್ಯೂಮಿನಿಯಂ ಡಿಸೈನ್ ಜೊತೆಗೆ ಬಡ್ಸ್ ಕೂಡ ತುಂಬಾ ಪ್ರೀಮಿಯಂ ಮತ್ತು ಲೈಟ್ ವೇಟ್ ಇರೋದ್ರಿಂದ ಕಿವಿಗೆ ತುಂಬಾ ಕಂಫರ್ಟೇಬಲ್ ಆಗಿ ಕೊಡುತ್ತೆ. ಮತ್ತೆ ಸೌಂಡ್ ಕ್ವಾಲಿಟಿನೂ ಅಷ್ಟೇ ನನ್ನ ಈ ಹಳೆಯ OnePlus Buds 3 Pro ಕಿಂತ ಸಖತ್ತಾಗಿದೆ. ಆದ್ರೆ ಬೇಸ್ ಯಾಕೋ ತುಂಬಾನೇ ಹೆವಿ ಟೆನ್ಷನ್ ಮಾಡುತ್ತೆ. ಬಟ್ ನೀವು ಇದನ್ನ ಈ ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಇಂದ ಕಸ್ಟಮೈಸ್ ಸೌಂಡ್ ಕ್ವಾಲಿಟಿ ಆಗಿರಲಿ, ಟಚ್ ಕಂಟ್ರೋಲ್ ಆಗಿರಲಿ, ಡುವಲ್ ಡಿವೈಸ್ ಆಗಿರಲಿ, ಇನ್ನಿತರ ತುಂಬಾ ಫೀಚರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಕಸ್ಟಮೈಸ್ ಆಗಿ ಸೆಟ್ ಮಾಡ್ಕೋಬಹುದು. ಇನ್ನು ಈ ಸ್ಪೆಷಲ್ ಮೂಡ್ ಒಂದಿಗೆ ಮೈಕ್ ಕ್ವಾಲಿಟಿನೂ ಸಖತ್ತಾಗಿದೆ. ಒಟ್ಟಾರೆ 6AI ಡೀಪ್ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಜೊತೆಗೆ ಕಾಲ್ ಕ್ವಾಲಿಟಿ ತುಂಬಾ ಕ್ರಿಸ್ಟಲ್ ಮತ್ತು ಕ್ಲಿಯರ್ ಆಗಿದೆ. ಇನ್ನು ಬ್ಯಾಟರಿನಲ್ಲಿ ನೀವು ಇದನ್ನ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಸಾಕು, ದಿನಾಲು 2-3 ಗಂಟೆ ಯೂಸ್ ಮಾಡಿದ್ರು 7-8 ದಿವಸ ಆರಾಮಾಗಿ ಬ್ಯಾಕಪ್ ಬರುತ್ತೆ. ಆದ್ರೆ ಇದ್ರಲ್ಲೂ 2 ವಿಷಯ ನನಗೆ ಇಷ್ಟ ಆಗಿಲ್ಲ. ಒಂದು, ಗೇಮಿಂಗ್ ಅಲ್ಲಿ ಲೋ ಲೇಟೆನ್ಸಿ ತುಂಬಾ ಡಿಲೇ ಆಗುತ್ತೆ. ಎರಡನೇದಾಗಿ ಬೇಸ್ ತುಂಬಾನೇ ಜಾಸ್ತಿ ಬರುತ್ತೆ. ಸೊ ಕೊನೆಯದಾಗಿ ನೀವು ಏರ್ ಬಡ್ಸ್ ನ ವಿನ್ ಆಗ್ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಈ ಸರ್ತಿ ಕಪ್ ನಮ್ದು ಅಂತ ಕಮೆಂಟ್ ಮಾಡಿ ನನ್ನ ಟ್ಯಾಗ್ ಮಾಡ್ಬಿಟ್ಟು ನೀವು ಸ್ಟೋರಿ ಹಾಕಿದ್ರೆ ಸಾಕು. ಇದೇ ಭಾನುವಾರ ಸಂಜೆ 6 ಗಂಟೆಗೆ ಲೈವ್ ವಿನ್ನರ್ ನ ಅನೌನ್ಸ್ ಮಾಡ್ತೀನಿ.